ಮಂಗಳೂರು ಮತ್ತು ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಭಾಳಷ್ಟು ಜನ ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕಂತ ನೋಡ್ತಾ ಇದ್ದವರೆಲ್ಲರೂ ಕೂಡ ಎಷ್ಟೋ ಜನ ಈ ಫೇಕ್ ಏಜೆಂಟ್ಸ್ ಮೂಲಕ ಅವ್ರಿಗೆ ಗೊತ್ತಿಲ್ಲದೆ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಈ ದೇಶಗಳಿಗೆಲ್ಲ ಕಳಿಸಿ ವಿಯೆಟ್ನಾಮು, ಕಂಬೋಡಿಯಾ, ಮಲೇಷ್ಯಾ ಈ ಎಲ್ಲ ದೇಶಗಳು ಕೂಡ ಕಳಿಸಿ ಈ ದೇಶಗಳಲ್ಲಿ ಅವ್ರ ಹತ್ರ ಕಳಿಸಿದ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿರೋದ್ರಲ್ಲ ಅವರೆಲ್ಲರನ್ನೂ ಕೂಡ ಅಲ್ಲೇ ಕೂಡಿ ಹಾಕಿ ಅವರಿಗೆ ಬೇಸಿಕ್ ಫೆಸಿಲಿಟೀಸು ಕೂಡ ನೀಡದೆ ಅವರೆಲ್ಲರನ್ನೂ ಹೊಡೆದು ಬಡಿದು ಒತ್ತಾಯದಿಂದ ಇವರೆಲ್ಲರ ಹತ್ರ ಕೂಡ ನಮ್ಮ ಇಂಡಿಯನ್ಸ್ ಎಲ್ಲ ಕೂಡ ಏನು ಡಿಜಿಟಲ್ ಫ್ರಾಡ್ಗೆ ಒಳಪಡ್ತಾ ಇದ್ದಾರೆ. ಈ ಡಿಜಿಟಲ್ ಅರೆಸ್ಟ್ ಇರಲಿ, ಇನ್ವೆಸ್ಟ್ಮೆಂಟ್ ಫ್ರಾಡ್ ಇರಲಿ, ಹಣ ಹೂಡಿಕೆ ಮಾಡುವಂಥ ಫ್ರಾಡ್ ಇರಲಿ, OTP ಫ್ರಾಡ್ ಇರಲಿ, ಇಂಥವು ಬೇರೆ ಬೇರೆ ಫ್ರಾಡ್ಗಳಲ್ಲೆಲ್ಲವೂ ಕೂಡ ಇವರನ್ನು ಬಳಸಿಕೊಂಡು ಇವರಿಂದ ಮಾಡಿಸ್ತಾ ಇದ್ದಾರೆ. ಇವರೆಲ್ಲರನ್ನೂ ಕೂಡ ನಮ್ಮ ಪೊಲೀಸ್ ಟರ್ಮಿನಾಲಜಿಯಲ್ಲಿ ಡಿಜಿಟಲ್ ಸ್ಲೇವರಿ ಅಂತ ಕರೀತೀವಿ. ಇತ್ತೀಚೆಗೆ ಕೂಡ ನಮ್ಮ ಮಂಗಳೂರಿಂದ ಒಂದು 6 ಜನ ಹುಡುಗರು ಕೆಲಸಕ್ಕಂತ ಹೇಳಿ ಮಲೇಷ್ಯಾ ಹೋದವರನ್ನು ಅಲ್ಲಿಂದ ಕಾಂಬೋಡಿಯಾಗೆ ಕರ್ಕೊಂಡೋಗಿ ಅಲ್ಲಿಂದ ಅವರನ್ನು ಹಾಗೆ ಕೂಡಿ ಹಾಕಿ ಭಾಳಷ್ಟು ದಿವಸ ತಿಂಗಳು ಇಟ್ಕೊಂಡು ಅವರಿಂದ ಈ ಡಿಜಿಟಲ್ ಸ್ಲೇವರಿಗೆ ಬಳಸಿ ಎಷ್ಟೋ ಸೈಬರ್ ಫ್ರಾಡ್ಗಳು ಕೂಡ ಅವರಿಂದ ಮಾಡಿಸಿದ್ದಾರೆ. ಅದರಲ್ಲಿ ಒಬ್ಬನು ಹುಡುಗ ತಪ್ಪಿಸ್ಕೊಂಡು ಹೊರಗೆ ಬಂದು ಹೇಗೋ ಇಲ್ಲಿ ಫ್ಯಾಮಿಲಿಗೆ ರೀಚ್ ಆಗಿದ್ದಾಗ ಅಲ್ಲಿದ್ದ ಎಂಬಸಿಗೆ ಕಾಂಟ್ಯಾಕ್ಟ್ ಆಗಿ ನಮ್ಮ ಮಂಗಳೂರು MP ಅವರು ಕೂಡ ಅವ್ರಿಗೊಂದು ಲೆಟರ್ ಬರೆದಿದ್ದಾರೆ. ಸೊ ಎಂಬಸಿ ಅವರು ಅಲ್ಲಿ ಗೌರ್ಮೆಂಟಿಗೆ ಕಾಂಟ್ಯಾಕ್ಟ್ ಆಗಿ ಅವ್ರನ್ನ ರೆಸ್ಕ್ಯೂ ಮಾಡಿ ಅವರು ವಾಪಸ್ ಬಂದಿದ್ದಾರೆ. ಇಲ್ಲಿ ಯಾರು ಏಜೆಂಟ್ಸ್ ಇದ್ದಾರೆ ಆ ಏಜೆಂಟ್ಸ್ ವಿರುದ್ಧ ಕೇಸ್ ಮಾಡಲಾಗಿದೆ. ಅದರಲ್ಲಿ ಒಬ್ಬ ಏಜೆಂಟ್ ಆಲ್ರೆಡಿ ಅಬ್ರಾಡಲ್ಲೇ ಇದ್ದಾನೆ, ಅವರು ಸಿಗೋದಿಲ್ಲ, ಅದು ಕಷ್ಟ. ವಿದೇಶಕ್ಕೆ ಹೋಗಿ ಕೆಲಸ ತಗೋಬೇಕನ್ನುವಂಥ ನೋಡ್ತಾ ಇರುವಂಥ ಎಲ್ಲರೂ ಕೂಡ ಪ್ರೊಟೆಕ್ಟರ್ ಆಫ್ ಇಮಿಗ್ರೆಂಟ್ಸ್ ಅಂತ ಒಬ್ಬರು ಇರ್ತಾರೆ ಬೆಂಗಳೂರಲ್ಲಿ. ಯಾರೇ ಇರಲಿ ವಿದೇಶದಲ್ಲಿ ಕೆಲಸ ಕೊಡುವಂಥ ಯಾವುದೇ ಏಜೆನ್ಸಿ ಕೂಡ ಅವ್ರ ಹತ್ರ ನೋಂದಣಿ ಮಾಡಿಸ್ಕೋಬೇಕು. ಅವ್ರ ಹತ್ರ ನೋಂದಣಿ ಮಾಡಿಸ್ಕೊಂಡಿದ್ದಂತಹ ಪ್ರತಿಯೊಂದು ಏಜೆನ್ಸಿ ಕೂಡ ಲೀಗಲ್ ಆ್ಯಂಡ್ ಪ್ರಾಪರ್ಲಿ ವರ್ಕಿಂಗ್ ಏಜೆನ್ಸಿ ಆಗಿರ್ತದೆ. ಅಲ್ಲಿಗೆ ಹೋದರೆ ನಿಮಗೆ ಯಾವುದೇ ಮೋಸ ಆಗೋದಿಲ್ಲ. ಸಾಧಾರಣವಾಗಿ ಈ ಏಜೆಂಟ್ ಎಷ್ಟು ದುಡ್ಡು ನಿಮ್ಮ ಹತ್ರ ತೊಗೋತಾರೆ ಅವರು ಕೂಡ ಆಲ್ಮೋಸ್ಟ್ ಅಷ್ಟೇ ತೊಗೋತಾರೆ, ಸ್ವಲ್ಪ ಜಾಸ್ತಿ ಇರ್ಬೋದು. ಸೊ ಈ ಸ್ವಲ್ಪ ಹಣಕ್ಕಾಗಿ ಆಸೆಪಟ್ಟು ಬೇರೆ ಏಜೆಂಟ್ಸನ್ನು ನಂಬಿಕೊಂಡು ಹೋಗಿ ಅಲ್ಲಿ ಸಿಗಾಕ್ಕೊಂಡಿದ್ರೆ ಇಂಥ ಸಮಸ್ಯೆಗಳಲ್ಲಿ ಅವರು ಸಿಗಾಕೊಳ್ಳೋ ಪ್ರಾಬ್ಲಮ್ಸ್ ಇರ್ತವೆ. ಒಂದು, ಅಲ್ಲಿ ನಿಮಗೆ ಕೆಲಸ ನೋಡಿರಲಿಕ್ಕಿಲ್ಲ. 2, ನಿಮ್ಮನ್ನು ಆ್ಯಕ್ಚುಲಿ ಮಾರಾಟ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ನಿಮಗೆ ಕೊಡುವಂಥ ವೀಸಾ ಅಪ್ರಾಪ್ರಿಯೇಟ್ ವೀಸಾ ಇರೋದಿಲ್ಲ. ಕೆಲಸಕ್ಕಂತ ಕಳಿಸ್ತಾರೆ, ಟೂರಿಸ್ಟ್ ವೀಸಾ ಕಳಿಸ್ಬೋದು. ಸೊ ಇದೆಲ್ಲ ಆಗಿದ್ದಾಗ ಆಟೋಮ್ಯಾಟಿಕ್ಕಾಗಿ ಆ ದೇಶಕ್ಕೆ ಹೋದಾಗ ಆಟೋಮ್ಯಾಟಿಕ್ಕಾಗಿ ಅಲ್ಲೊಂದು ಕ್ರೈಮಲ್ಲಿ ಸಿಕ್ಕಾಕೊಳ್ತಾರೆ. ಸೊ ಇದನ್ನು ತೋರಿಸಿ ನಿಮ್ಮನ್ನು ಹೆದರಿಸಿ ನಿಮ್ಮಿಂದ ಇಂಥ ಕ್ರೈಮ್ಸ್ ಎಲ್ಲ ಮಾಡಿಸ್ತಾರೆ. ಅದಾದಮೇಲೆ ಅಲ್ಲಿಂದ ಹೊರಗೆ ಬರೋದು ಕೂಡ ಭಾಳ ಕಷ್ಟ ಆಗ್ತದೆ. ಆದ್ದರಿಂದ ಎಲ್ಲರೂ ಕೂಡ ಎಚ್ಚರಿಕೆ ವಹಿಸಿ ಹೊರಗಡೆ ಹೋಗಬೇಕಾದ್ರೆ ರಿಜಿಸ್ಟರ್ಡ್ ಏಜೆನ್ಸೀಸ್ ಮೂಲಕನೇ ಹೋಗಬೇಕಂತ ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.